ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಬಾಯಲ್ಲಿಟ್ರೆ ಕರಗೋ ಅಂಥದ್ದು ಈ ಬಾದಾಮ್ ಹಲ್ವಾನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 2 ಕಪ್ನಷ್ಟು ನಾನು ಬಾದಾಮಿ ಹಾಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡಿಕೊಂಡು ಹಾಕೋಬಹುದು. ಚೆನ್ನಾಗಿ ಕಾದಿರೋವಂಥ ಬಿಸಿ ನೀರನ್ನು ಅದಕ್ಕೆ ಹಾಕ್ಕೊಂಡು 1 ಗಂಟೆ ಸುಮಾರು ಬಿಡ್ತಾ ಇದ್ದೀನಿ. ಯಾಕೆಂದರೆ ನಾವು ಅದರದ್ದು ಈ ಮೇಲಿನ ಸಿಪ್ಪೆ ತೆಗಿಬೇಕಲ್ಲ, ಹಾಗಾಗಿ ಇದು ಒಂದು ತಯಾರಿ. ಈಗ 1 ಗಂಟೆ ಆಗಿದೆ. ಈ ಥರ ಮಾಡಿದಾಗ ತುಂಬ ಸುಲಭನಾಗಿ ಸಿಪ್ಪೆ ಬಂದ್ಬಿಡುತ್ತೆ. ಈ ಹಿದಕಿದ ಬೇಳೆ ನಾವು ಹಿದಕ್ತೀವಲ್ಲ, ಅದೇ ರೀತಿ ಮಾಡಿದಾಗ ಸಿಪ್ಪೆ ಆರಾಮಾಗಿ ಬರುತ್ತೆ. ಇದು ಸುಮಾರು ಒಂದು 10 ನಿಮಿಷದ ಕೆಲಸ ಇರಬಹುದು. ಈಗ ಎಲ್ಲವನ್ನೂ ತೆಗೆದು ಇಟ್ಕೊಂಡಿದ್ದೀನಿ ಸಿಪ್ಪೆನ ನಾನು. ಇದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಅಂದರೆ ನೀರು ಇದ್ದಾಗಿದೆ ಅಂತ ಅನಿಸಿದ್ರೆ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಒರೆಸ್ಕೊಂಡು ಬಿಡೋಣ. ಯಾಕೆಂದರೆ ನಮಗೆ ನೀರು ಬೇಡ, ಹಾಗಾಗಿ ಸ್ವಲ್ಪ ಈ ಥರ ಮಾಡಿಕೊಂಡಾಗ ನೀರಿನಂಶ ಎಲ್ಲ ಹೊರಟೋಗುತ್ತೆ. ಈಗ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಪಲ್ಸ್ ಮಾಡ್ಕೋಬೇಕು. ಅಂದರೆ ಒಂದೇ ಸಮ ರುಬ್ಕೋಬಾರ್ದು, ಪೇಸ್ಟ್ ಆಗಬಾರ್ದು. ಸಣ್ಣ ರವೆ ಥರ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಟೆಕ್ಸ್ಚರ್ ಇರಬೇಕು. ಹಾಗೆ ನೋಡಿಕೊಂಡು ಮಾಡ್ಕೋಬೇಕು. ನೀರು ಹಾಕೋದಾಗ್ಲಿ ಹಾಲು ಹಾಕೋದಾಗ್ಲಿ ಮಾಡಬಾರ್ದು, ಯಾಕೆಂದರೆ ನಾವು ಪೇಸ್ಟ್ ಮಾಡ್ಕೋತಾ ಇಲ್ಲ. ಈಗ ಸಣ್ಣ ರವೆ ಥರ ಆಗಿದೆ ಅಂತಾದರೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ತಗೊಂಡು, ಆದಷ್ಟು ದಪ್ಪ ತಳದ ಬಾಣಲೆ ತಗೊಳ್ಳಿ. ಒಂದು 3/4 ಕಪ್ಪು, ಯಾವ ಕಪ್ನಲ್ಲಿ ನೀವು ಬಾದಾಮಿ ತಗೊಂಡಿದ್ದೀರಾ ಅದರಲ್ಲಿ 3/4 ಕಪ್ಪು ತುಪ್ಪನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ನಂತರ 4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ರವೆ ಪೂರ್ತಿಯಾಗಿ ಅರಳಬೇಕು, ಒಳ್ಳೆ ಘಮ ಬರಬೇಕು. ಆದರೆ ಯಾವುದೇ ಕಾರಣದಿಂದಲೂ ಕಲರ್ ಚೇಂಜ್ ಆಗಕೂಡ್ದು. ಅಲ್ಲಿವರೆಗೆ ಇದನ್ನು ತುಪ್ಪದಲ್ಲಿ ನಾವು ಹುರ್ಕೋಬೇಕು. ಈಗ ನೋಡಿ, ಒಂದೊಂದು ಕಣಕಣವು ಚೆನ್ನಾಗಿ ಅರಳಿದೆ. ಈ ಸ್ಟೇಜ್ ತನಕ ನೀವು ಹುರ್ಕೋಬೇಕು. ಈಗಾಗಿದೆ. ಇದಕ್ಕೆ ನಾವು ಬಾದಾಮಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅಂದರೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈಗ ರವೆ ಜೊತೆ ತುಪ್ಪದ ಜೊತೆ ಸಣ್ಣ ಊರಿನಲ್ಲಿ ಈ ಬಾದಾಮಿ ಕೂಡ ನಾವು ಹುರ್ಕೋಬೇಕು. ಎಲ್ಲಿ ತನಕ ಹುರ್ಕೋಬೇಕು ಅಂತಂದರೆ ಇದರಲ್ಲಿರೋ ಒಂದು ತೇವಾಂಶ ಎಲ್ಲ ಸಂಪೂರ್ಣವಾಗಿ ಹೋಗಿ ರವೆ ಯಾವುದು ಬಾದಾಮಿ ಪುಡಿ ಯಾವುದು ಅಂತ ಗೊತ್ತಾಗಬಾರ್ದು. ಈಗ ನೋಡಿ, ತುಂಬ ಉದುರುದುರಾಗಿ ಅದು ರವೆ ಥರ ಆಗಿದೆ. ಈ ಒಂದು ಕೆಲಸ ಸುಮಾರು ಒಂದು 7ರಿಂದ 8 ನಿಮಿಷ ಆಗ್ಬೋದು. ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು. ದಪ್ಪ ತಳದ ಬಾಣಲೆ ಇಟ್ಕೊಂಡ್ರೆ ಒಳ್ಳೆಯದು. ಈಗ ಉದುರುದುರಾಗಿ ರವೆ ಥರ ಆಗಿದೆ. ಇದು ಬಾದಾಮಿ ರವೆ ಥರ ಆಗಿದೆ. ಈ ಹದಕ್ಕೆ ಬರಬೇಕು. ಇದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಮೊದಲನೇದಾಗಿ ನೀರಲ್ಲಿ ಬೇಯಿಸ್ಕೊಳ್ಳೋಣ. ನಾವು ಹಾಕಿರೋ ರವೆ ಚೆನ್ನಾಗಿ ಬೇಯಬೇಕು, ಹಾಗಾಗಿ 1 ಕಪ್ಪು ನೀರು ಸಾಕು. ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಈಗ ನೋಡಿ, ಸಣ್ಣಗೆ ಬೇಯ್ತಾ ಇದೆ. ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗ್ತಾ ಇದೆ. ಈ ಥರ ಆಗಬೇಕು. ಇದಕ್ಕೆ ಈಗ ನಾನು 1/4 ಕಪ್ನಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಚೂರು ಗಂಟುಗಳಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಗಂಟಾಗಲ್ಲ, ಯಾಕೆ ಅಂತಂದರೆ ರವೆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇರೋದ್ರಿಂದ ಗಂಟಾಗಲ್ಲ. ಈಗ ಇನ್ನೂ 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಆದಷ್ಟು ಸಣ್ಣದಿರಬೇಕು, ಎಲ್ಲೂ ಗಂಟುಗಳು ಇರಬಾರ್ದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದಕ್ಕೆ ನಾನು ಕೇಸರಿ ದಳನ ಹಾಕೋತಾ ಇದ್ದೀನಿ, ಸ್ವಲ್ಪ ಕಲರ್ ಬರುತ್ತೆ. ನೀವು ಬೇಕಾದರೆ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದು ಅದನ್ನು ಇದಕ್ಕೆ ಬೆರೆಸ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಸಂಪೂರ್ಣವಾಗಿ ತೇವಾಂಶ ಹೋಗಿ ಬೇಯಬೇಕು, ರವೆ ಬೇಯಬೇಕು, ಜೊತೆಗೆ ಬಾದಾಮಿ ಕೂಡ ಬೇಯಬೇಕು. ಈಗ ಗಟ್ಟಿ ಆಗ್ತಾ ಇದೆ. ಚೆನ್ನಾಗಿ ಬೇಯೋದು ತುಂಬ ಮುಖ್ಯ. ಈಗ ಬೆಂದಿದೆ ಅಂತ ಆದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದಕ್ಕೆ 1.5 ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಬೆಂದ ಮೇಲೆ ಹಾಕ್ಕೋಬೇಕು. ಈಗ ಸಕ್ಕರೆ ಕರಗಬೇಕು. ಮತ್ತೆ ನೀರು ಹಾಕೋದಾಗ್ಲಿ ಹಾಲು ಹಾಕೋದಾಗ್ಲಿ ಬೇಡ. ಈಗ ಸಕ್ಕರೆ ಕರಗಿ ನೀರಾಗತ್ತೆ. ಅದು ಯಾವುದೇ ಕಾರಣದಿಂದಲೂ ಮೊದಲನೇದಾಗಿ ಸಕ್ಕರೆ ಹಾಕಕ್ಕೆ ಹೋಗಬಾರ್ದು. ಬಾದಾಮಿ ಚೆನ್ನಾಗಿ ಬೆಂದ ಮೇಲೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗಿದ ಮೇಲೆ ನೀರಾಗುತ್ತೆ. ಈ ರೀತಿಯಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈ ಪೂರ್ತಿ ಹಲ್ವಾ ಸುಮಾರು ಒಂದು 55 ನಿಮಿಷ 1 ಗಂಟೆ ಆಗ್ಬೋದು.
ಈಗ ಶೈನಿಂಗ್ ಬರ್ತಾ ಇದೆ, ಅಂದ್ರೆ ತುಪ್ಪ ರಿಲೀಸ್ ಆಗೋ ಸ್ಟೇಜು ಬರ್ತಾ ಇದೆ ಅಂತ ಅರ್ಥ. ಸಿಲ್ಕಿಯಾಗಿ ಸಾಫ್ಟ್ ಆಗಿ ಬಂದಿದೆ. ಈ ತರ ಮಾಡ್ತಾ ಇರಬೇಕು, ಕೈ ಬಿಡದ ಹಾಗೆ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ಯಾವುದೋ ಡ್ರೈ ಫ್ರೂಟ್ಸ್ ಹಾಕುವ ಅವಶ್ಯಕತೆ ಇಲ್ಲ. ಇದೇ ಪೂರ್ತಿಯಾಗಿ ಡ್ರೈ ಫ್ರೂಟ್ ಅಲ್ಲಿ ಇರೋದ್ರಿಂದ ಇನ್ಯಾವುದೇ ಒಂದು ಅಲಂಕಾರ ಇದಕ್ಕೆ ಬೇಕಾಗಿಲ್ಲ. ಈಗ ತುಪ್ಪ ರಿಲೀಸ್ ಆಗಿದೆ ಚೆನ್ನಾಗಿ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ಬಿಡೋಣ. ಈ ತರ ಮಾಡಿದಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಹದಕ್ಕೆ ಬರೋ ತನಕ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತುಪ್ಪ ರಿಲೀಸ್ ಆಗೋ ತನಕ ಕೈ ಆಡಿಸ್ಕೋಬೇಕು. ಮಧ್ಯೆ ಮಧ್ಯೆ ತುಪ್ಪ ಹಾಕೋದಾಗ್ಲಿ ಅಥವಾ ಹಾಲು ನೀರು ಹಾಕೋದಾಗ್ಲಿ ಅವಶ್ಯಕತೆ ಇಲ್ಲ. ಈಗ ಇದನ್ನ ನೀವು ಸ್ಟೋರ್ ಮಾಡಿಕೊಂಡು ಸುಮಾರು ಒಂದು 15 ದಿನ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.